ಮಂಗಳೂರಿನ ರಥಬೀದಿಯ ಶ್ರೀ ವೆಂಕಟರಮಣ ದೇವಸ್ಥಾನದ ಪ್ರಧಾನ ದೇವರಾದ ಶ್ರೀ ವೀರ ವೆಂಕಟೇಶ ದೇವರ ರಥೋತ್ಸವ ಶನಿವಾರ ರಾತ್ರಿ ಭಕ್ತಿ ಸಡಗರದಿಂದ ನಡೆಯಿತು. ಭಾನುವಾರ ಅವಭೃತ ಸಂಪನ್ನಗೊಂಡಿತು. ಬ್ರಹ್ಮರಥೋತ್ಸವದ ಪ್ರಯುಕ್ತ ಶನಿವಾರ ದೇವರಿಗೆ ಕಾಶಿ ಮಠಾಧೀಶರಾದ ಶ್ರೀ ಸಂಯಮೀಂದ್ರ ತೀರ್ಥ ಸ್ವಾಮೀಜಿಯವರಿಂದ ಶತಕಲಶಾಭಿಷೇಕ, ಗಂಗಾಭಿಷೇಕ, ಪವಮಾನಾಭಿಷೇಕ, ಕನಕಾಭಿಷೇಕಗಳು ಜರುಗಿದವು. ಮಾಘ ಮಾಸದ ಶುದ್ಧ ತದಿಗೆಯೆಂದು ಪ್ರಾರಂಭಗೊಂಡು ಅಷ್ಟಮಿಯಂದು ಮುಕ್ತಾಯಗೊಳ್ಳುವ ರಥೋತ್ಸವ ವಿವಿಧೆಡೆ ಹಂಚಿಹೋದ ಜಿಎಸ್ಬಿ ಬಾಂಧವರನ್ನ ಮಂಗಳೂರಿನಲ್ಲಿ ಜೊತೆಗೂಡಿಸುತ್ತದೆ. ರಥಸಪ್ತಮಿಯಂದು ಬ್ರಹ್ಮರಥೋತ್ಸವ ನಡೆಯುವಾಗ ರಥಬೀದಿಯಲ್ಲಿ ಭಕ್ತರದ್ದೇ ಸಮುದ್ರ. ಪೇಜೋ ಜವಾಣ ಅಂದ್ರೆ ಗಂಜಿ ಊಟ ಈ ರಥೋತ್ಸವದ ಸಂದರ್ಭ ಪ್ರಸಾದ. ಇದಕ್ಕಾಗಿ ಭಕ್ತರು ಬೆಳಗ್ಗೆ ಸರತಿ ಸಾಲಿನಲ್ಲಿ ನಿಲ್ಲುತ್ತಾರೆ. ಸಾವಿರಾರು ಜನರಿಗೆ ಈ ಗಂಜಿ ಊಟ ಯಾವುದೇ ಅಡೆತಡೆ ಇಲ್ಲದೆ ಲಭಿಸುತ್ತದೆ. ಇದಕ್ಕಾಗಿ ವರ್ಷಂಪ್ರತಿ ದುಡಿಯುವ ಸ್ವಯಂ ಸೇವಕರ ಪಡೆಯೇ ಇರುತ್ತದೆ. ಊಟದಿಂದ ಹಿಡಿದು ಎಲ್ಲದರಲ್ಲೂ ಶಿಸ್ತು ಕಾಣುತ್ತದೆ. ಕೆಲವೊಮ್ಮೆ ರಥಬೀದಿಯಲ್ಲಿ ಯಾವುದೇ ಗೊಂದಲವಿಲ್ಲದೆ ವಾಹನ ಸಂಚಾರಕ್ಕೆ ಹಾದಿ ಮಾಡಿಕೊಡುವ ಕೆಲಸವನ್ನು ಈ ಪಡೆಯೇ ನಿರ್ವಹಿಸುತ್ತದೆ. ಕೊಡಿಯಾಲ್ ತೇರಿನ ಇನ್ನೊಂದು ಆಕರ್ಷಣೆ ಅಂದರೆ ಅಲ್ಲಿ ಸೇರುವ ಸಂತೆ. ಇಲ್ಲಿ ಬೀದಿ ಮಾರಾಟಗಾರರು ವೈವಿಧ್ಯಮಯ ವಸ್ತುಗಳನ್ನು ಮಾರುತ್ತಿರುತ್ತಾರೆ. ತೇರಿನ ಸಂತೆಯಲ್ಲಿ ವಸ್ತು ಖರೀದಿ ಮಾಡುವವರ ಸಂಖ್ಯೆಯೂ ಸಾಕಷ್ಟಿರುತ್ತದೆ. ದೇವರ ಪಲ್ಲಕ್ಕಿ ಉತ್ಸವದ ಕ್ಷಣಗಳು, ಪಲ್ಲಕ್ಕಿಯನ್ನು ಕೊಂಡೊಯ್ಯುವಾಗ ಅದನ್ನು ಲಯಬದ್ಧವಾಗಿ ಒಂದು ನರ್ತನ ಕಲೆಯೋಪಾದಿಯಲ್ಲಿ ಕೊಂಡೊಯ್ಯುವ ಪರಿ ಕೊಡಿಯಾಲ್ ತೇರಿನ ಅನನ್ಯತೆಯಲ್ಲಿ ಒಂದು. ರಥಬೀದಿಯಲ್ಲಿರುವ ಈ ದೇವಸ್ಥಾನ ಮಂಗಳೂರಿನ ಕದ್ರಿಯಲ್ಲಿರುವ ಜೋಗಿ ಮಠದ ಜೊತೆಗೂ ಸಂಬಂಧ ಹೊಂದಿದೆ. ಪ್ರತಿ 12 ವರ್ಷಕ್ಕೊಮ್ಮೆ ಕದ್ರಿಯ ಜೋಗಿ ಮಠಕ್ಕೆ ಹೊಸ ಪೀಠಾಧಿಪತಿ ನೇಮಕಗೊಂಡಾಗ ಝಂಡಿಯಲ್ಲಿ ಬರುವ ಯೋಗಿಗಳು, ನಾಥಪಂಥದ ಪೀಠಾಧಿಪತಿಗಳು ಈ ದೇವಾಲಯದ ಭೇಟಿ ಮಾಡಿಯೇ ಕದ್ರಿಗೆ ಹೋಗುತ್ತಾರೆ.